ಬೆಳಿಗ್ಗೆ ಅಲ್ಲಿ. ಈಗ ಸ್ವಲ್ಪ ಕಡಿಮೆ ಆಯಿತು ಮಳೆಯ ಇದು. ಶಾಲೆಗೆ ರಜೆ ಸಿಕ್ಕಿದ ಕೂಡಲೇ ಮಳೆ ಕಡಿಮೆ ಆಗುದಲ್ಲ. ಯಾಕೆಂದರೆ ಇದು ಜ್ವಲಂತ ಸತ್ಯ, ಜೀವನ ಮಾಡಲಿಕ್ಕೆ ಆಗುದಿಲ್ಲ. ಆನಿಯನ್ ಹೇರ್ ಆಯಿಲ್ ಯೂಸ್ ಮಾಡಲಿಕ್ಕೆ ರೆಡಿ. ಇದಕ್ಕೆ ನಾನು ಯೂಸ್ ಮಾಡಿದ್ದು ಒಂದು ಇಡೀ ದೊಡ್ಡದಾದ ಆನಿಯನ್. ಮತ್ತೆ ಈಗ ನನ್ನ ಮಗ ಮಾಡಿದ ಚಾಕ್ಲೇಟ್ ಸ್ಯಾಂಡ್ವಿಚ್ ಫಸ್ಟ್ ಬೈಟ್ ಬಿಸಿ ಬಿಸಿ ಉಂಟು. ಚೊಕೋ ಲಾವಾ ತಿಂತಾ ಇದ್ದೇನೆ. ಹಾಯ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಅಶ್ವಿನಿ ಬ್ಲಾಗ್ಸ್. ನಿಮ್ಮೂರಲ್ಲಿ ಎಲ್ಲ ಹೇಗುಂಟು ಬೊಳ್ಳ? ನಮ್ಮಲ್ಲಿ ಒಂದು ಕಡೆ ಇದು ಕುಸಿದು ಬಿದ್ದಿದೆ ಬರೆ. ಮೊನ್ನೆ ಬ್ರಿಡ್ಜ್ ಆಯ್ತಲ್ಲ, ಅಲ್ಲಿದು ಬರೆ ಇತ್ತಲ್ಲ ದೊಡ್ಡ ಬರೆ, ಅದೆಲ್ಲ ಕುಸಿದು ಬಿದ್ದು ಅಲ್ಲಿ ಎಲ್ಲ ಬ್ಲಾಕ್ ಆಗಿದೆ. ಎಂಜಾಯ್ ಅಂಬೆ. ನನ್ನ ಮಗ ಇಲ್ಲಿ ಬಂಟಿಯನ್ನು ಅಲ್ಲಿ ಬ್ರಿಡ್ಜ್ವರೆಗೆ ವಾಕಿಂಗ್ ಕರ್ಕೊಂಡೋಗಿ ಬರ್ತಾ ಇದ್ದಾನೆ. ಬಂಟಿಯ ಕಾಲಲ್ಲಿ ಎಲ್ಲ ಈಗ ಕೆಸರು ಇರ್ಬೋದು ಅಂತ ನನಗೆ ಅದೇ ಟೆನ್ಷನ್ ಆಗೋದು. ಇವತ್ತು ನಮ್ಮ ಪ್ರೋಟೀನ್ ಬಾಯ್ ಬೆಂಗಳೂರಿನ ಹಲಸಿನ ಹಣ್ಣನ್ನು ಮೂರಿಕೊಂಡಿದ್ದಾನೆ ನೋಡಿ. ಅವು ಬೆಂಗಳೂರು ಕೇಸರಿ ಹಲಸಿನ ಹಣ್ಣು, ವೇಸ್ಟ್ ಆಗಬಾರ್ದು ಸ್ವಲ್ಪ ಸಹ. ಆಯ್ಸ್, ಸೂಪರ್ ನೋಡಿ, ಸೂಪರ್ ಉಂಟು, ಸೂಪರ್ ಕೇಸರಿ ದಳ. ವೆರಿ ನೈಸ್. ಎಂಥ ಒಂದು ಬ್ಯಾಲೆನ್ಸ್ ನೋಡಿ ಬೆಕ್ಕಿದು. ಇಲ್ಲಿ ಸೀಟಿಗಾಗಿ ಜಗಳ ನಡೀತಾ ಇತ್ತು. ನನ್ನ ಮಗ ಉಂಟಲ್ಲ ಎಲ್ಲೆಲ್ಲಾರು ಮಾಡಲಿಕ್ಕೆ ಹೋಗ್ತಾ ಇದ್ದಾನೆ. ಹಾಗೆ ಅವನು ಬೈಕಲ್ಲಿ ಬ್ರಿಡ್ಜ್ವರೆಗೆ ಹೋಗಿ ರಿಟರ್ನ್ ಬಂದದ್ದು. ಅಲ್ಲಿ ಕುಸಿದು ಬಿದ್ದು ಫುಲ್ ಬ್ಲಾಕ್ ಅಂತ. ಇನ್ನು ಆ ಕಡೆಗೆ ಫ್ರೆಂಡ್ ಬರುದಂತೆ ಕರ್ಕೊಂಡು ಹೋಗಿ. ನಮ್ಮ ತೋಟದಲ್ಲಿ ಫುಲ್ ನೀರಾಗಿದೆ, ತೋಟದ ಒಳಗೆ ಸಹ ಎಲ್ಲ ನೀರು ಬಂದಿದೆ. ನೋಡುವ ಬನ್ನಿ. ಅವಾಗ ಅಷ್ಟು ಜೋರು ಮಳೆ ಬಂತು ಅಂತ ಗೊತ್ತಿಲ್ಲ ಆಯ್ತಾ. ಮೋಸ್ಟ್ಲಿ ರಾತ್ರಿ ಇಡೀ ಮಳೆ ಇತ್ತ ಅಂತ ನಮಗೆ ಗೊತ್ತಿಲ್ಲ. ಗಟ್ಟಿ ನಿದ್ರೆ. ಬೆಳಿಗ್ಗೆ ನೋಡುವಾಗ ತೋಡಲ್ಲಿ ಫುಲ್ಲು ನೀರಾಗಿದೆ. ನನಗೆ ಪುರ್ಸೊತ್ತಾಗಲಿಲ್ಲ ಬರಲಿಕ್ಕೆ. ನನ್ನ ಮಗನಿಗೆ ಇವತ್ತು ಇದು LLRನ ಬಗ್ಗೆ ಮಾತಾಡಲಿಕ್ಕೆ ಹೋಗ್ತಾ ಇದ್ದಾರೆ. ಒಮ್ಮೆ ಅವನು ಆನ್ಲೈನ್ನಲ್ಲಿ ಮಾಡಿದ್ದಾಯ್ತು, ಅದೆಂಥದ್ದು ಫೇಲ್ ಆಯಿತು, ಅವನು ಆಗಲಿಲ್ಲ ಆನ್ಲೈನ್ನಲ್ಲಿ ಮಾಡಿದ. ಹಾಗೆ ಈಗ RTO ಆಫೀಸಿಗೆ ಹೋಗಿದ್ದಾನೆ ಅವ ಮತ್ತು ಅವನ ಫ್ರೆಂಡ್. ಹಾಗೆ ಬೇಗ ತಿಂಡಿ ಆಗಬೇಕು ಹೇಳಿದ. ಹಾಗೆ ನಾನು ಹೊರಗೆ ಬರಲೇ ಇಲ್ಲ ನೋಡಲಿಕ್ಕೆ. ಮೋಸ್ಟ್ಲಿ ಈಗ ನೀರು ಕಡಿಮೆ ಆಗಿರಬಹುದು ಕಾಣ್ತದೆ, ನೋಡುವ ಆದರೆ ಸಹ ಆಯಿತಾ. ನೋಡಿ, ವಾವ್, ಕಾಣ್ತದ ನೋಡಿ ಎಷ್ಟು ಚೆನ್ನಾಗಿ. ಆಗ ಇದಕ್ಕಿಂತ ಸಹ ಜಾಸ್ತಿ ಇದ್ದಿರ್ಬೋದು ಬೆಳಿಗ್ಗೆ ಅಲ್ಲಿ. ಈಗ ಸ್ವಲ್ಪ ಕಡಿಮೆ ಆಯಿತು ಮಳೆಯ ಇದು. ಶಾಲೆಗೆ ರಜೆ ಸಿಕ್ಕಿದ ಕೂಡಲೇ ಮಳೆ ಕಡಿಮೆ ಆಗುದಲ್ಲ. ನೋಡಿ ಅಂತೆ ಚಂದ ಉಂಟಲ್ಲ. ಮತ್ತೆ ಇಲ್ಲಿ ತೋಟದಲ್ಲಿ ಮಳೆ, ನಮ್ಮ ತೋಟಕ್ಕೆ ಬರಲಿಲ್ಲ ನೀರು, ಆಚೆ ತೋಟದಲ್ಲಿ ಎಲ್ಲ ನೀರು ತುಂಬಿದೆ, ತೋರಿಸ್ತೇನೆ. ಕೊಳಿಲಿ ಎಲ್ಲ ನೀರು ತುಂಬಿದ್ದು. ಇದು ನಮ್ಮ ತೋಟ ನೋಡಿ. ಇಲ್ಲಿ ಎಲ್ಲಿ ಸಹ ನೀರಿಲ್ಲ, ಇಲ್ಲಿಲ್ಲ ನೀರು. ನಮ್ಮ ಹಟ್ಟಿ ನೋಡಿ ಫುಲ್ ಖಾಲಿ ಖಾಲಿ. ಮೂವರನ್ನು ಸಹ ನಾನು ಮೇಯ್ಲಿಕ್ಕೆ ಬಿಟ್ಟಿದ್ದೇನೆ. ಯಾವ ಊರಿಗೆ ಹೋಗಿದ್ದಾರೆ ಗೊತ್ತಿಲ್ಲ, ಎಲ್ಲಿ ಸಹ ಕಾಣುವುದಿಲ್ಲ, ಎಲ್ಲಿ ಕೂಡ ಇಲ್ಲ. ಕೆಲವೆಲ್ಲ ವೀಡಿಯೋಸು ಬರ್ತದಲ್ಲ ಹಳ್ಳಿಗಳಲ್ಲಿ, ಹಾಗೆ ಹಳ್ಳಿಗಳಲ್ಲಿ ಜನ ಇಲ್ಲ, ಹಳ್ಳಿಗಳ ದೊಡ್ಡ ದೊಡ್ಡ ಮನೆಗಳೆಲ್ಲ ಬಣಗುಟ್ಟಿಕೊಂಡು ಉಂಟು, ಮತ್ತು ಹಟ್ಟಿಯಲ್ಲಿ ಹಸುಗಳಿಲ್ಲ, ಮನೆಯಲ್ಲಿ ಜನ ಇಲ್ಲ, ದೇವರ ಕೋಣೆ ಧೂಳು ಹಿಡಿತಾ ಉಂಟು, ಪಾತ್ರೆ ಪಗಾರಿಗಳಿಲ್ಲ, ಹೀಗೆಲ್ಲ ತುಂಬ ಒಂದು ಸ್ಯಾಡ್ ಆದಂತಹ ಒಂದು ಇದು ತೋರಿಸ್ತಾರೆ. ನಾನು ನೋಡಿ ಹಳ್ಳಿಗೆ ಬಂದು ಹಳ್ಳಿಯ ಹಾಗೆ ಒಂದು ಜೀವನ ಶೈಲಿ ಹಿಂದಿನ ಹಾಗೆ ಮಾಡುವಂತ ಹೊರಟೆ. ಹೇಗಾಯಿತು ನೋಡಿ. ಸೊ ಇದೇ ರೀಸನ್ ಅಂತ. ಅದಕ್ಕೆ ಬೇಸರ ಪಟ್ಟುಕೊಳ್ಳಿಕ್ಕೆ ನಾವು ಸಾಧ್ಯ ಇಲ್ಲ. ಹಳ್ಳಿಯಿಂದ ಯುವಕರು ತರುಣರು ಎಲ್ಲ ಸಹ ಪೇಟೆಗೆ ಹೋಗ್ತಾರೆ. ಯಾಕೆಂದರೆ ಹಳ್ಳಿಯಲ್ಲಿ ಜೀವನ ಮಾಡೋದು ಅಷ್ಟು ಸುಲಭ ಅಲ್ಲ. ಮನುಷ್ಯನಿಗೆ ಮನಿ ಎಂಬುದು ಯಾವಾಗ ಒಂದು ಮ್ಯಾಟರ್ ಆಯಿತೋ, ಜೀವನದ ಮುಖ್ಯ ಅಂಶ ಆಯಿತೋ, ಅಲ್ಲಿಂದ ನಂತರ ಹಳ್ಳಿಯಲ್ಲಿ ಸಿಗುವಂತಹ ಆಹಾರ ವಸ್ತುಗಳಿಗೆಲ್ಲ ಬೆಲೆ ಇಲ್ಲದೆ ಆಯಿತೋ, ಅಲ್ಲಿಂದ ನಂತರ ಹಳ್ಳಿಯಲ್ಲಿ ಇರಲಿಕ್ಕೆ ಯಾರು ಕೂಡ ಇಷ್ಟಪಡುವುದಿಲ್ಲ. ಇದು ಜ್ವಲಂತ ಸತ್ಯ. ಈಗ ನಾವೇ ಹಸು ಸಾಕಣೆ ಅಂತ ನಮ್ಮ ಊರಿನ ತಳಿಯನ್ನು ನಾವು ಸಾಕಲಿಕ್ಕೆ ಹೊರಟಿದ್ದೇವೆ. ಇದು ನಮಗೆ ಮೇಲ್ಮುಖಕ್ಕೆ ನೋಡುವಾಗ ಸಂಪೂರ್ಣವಾಗಿ ಸಹ ಲಾಸಲ್ಲೇ ನಡೆಯುವುದು. ಯಾಕೆಂದರೆ ನಾವು ಸಾಕ್ತೇವೆ, ಅದಕ್ಕೆ ಹುಲ್ಲು ಇದು ಎಲ್ಲ ಸಹ ನಾವು ಹಣಕ್ಕೆ ತಂದೆ ಆಗಬೇಕಂದ್ರೆ ದುಡಿಯುವವರಿಲ್ಲ, ಮನೆಯಲ್ಲಿ ದುಡಿಲಿಕ್ಕೆ ನಮಗೆ ಗೊತ್ತಿಲ್ಲ ಈ ಥರ ಎಲ್ಲ.
ಅಲ್ಲದೆ ಇದು ಸ್ವಲ್ಪ ದಿವಸ ಹಾಲು ಕೊಡ್ತದೆ, ಸ್ವಲ್ಪ ದಿವಸ ಹಾಲು ಕೊಡುವುದಿಲ್ಲ. ವರ್ಷದಲ್ಲಿ 6 ತಿಂಗಳು ಹಾಲು, 6 ತಿಂಗಳು ಹಾಲಿಲ್ಲ. ಮತ್ತು ಪೇಟೆಯಿಂದ ಹಾಗೆ ಎಲ್ಲರಿಗೆ ಸಹ ಇದು ಗೊತ್ತಿದ್ದ ವಿಷಯ. ಅದನ್ನು ಯಾಕೆ ವೈಭವೀಕರಿಸಿಕೊಂಡು ವಿಡಿಯೋ ಮಾಡಿ ಹಾಡು ಹಾಕಿ ಕಣ್ಣಲ್ಲಿ ನೀರು ಬರಿಸ್ತಾರೆ ಅಂತ ನನಗೆ ಅರ್ಥ ಆಗುವುದಿಲ್ಲ. ಯಾಕೆಂದರೆ ಇದು ಜ್ವಲಂತ ಸತ್ಯ. ಜೀವನ ಮಾಡಲಿಕ್ಕೆ ಆಗುವುದಿಲ್ಲ ಹಳ್ಳಿಯಲ್ಲಿ. ಇರುವ ಒಂದು ಅಷ್ಟು ಎಕರೆ 100 ಎಕರೆ ಭೂಮಿ ಇದ್ದಂತಹ ಮನೆ ಅದು ಆಗಿನ ಕಾಲದಲ್ಲಿ. ಈಗಿನ ಕಾಲದಲ್ಲಿ ಎಲ್ಲಿಂಟಲ್ಲಿ 100 ಎಕರೆ ಭೂಮಿ ಅಲ್ಲಿ ಇದ್ದುಕೊಂಡು ಎಂತ ಮಾಡೋದು? ಅಲ್ಲ, ಆ ಮಕ್ಕಳನ್ನು ಆ ಹಳ್ಳಿಯಲ್ಲಿ ಇದ್ದುಕೊಂಡು ಪೋಷಿಸಲಿಕ್ಕೆ ಸಾಧ್ಯ ಉಂಟಾ? ಭತ್ತದ ಬೇಸಾಯ ಮಾಡಲಿಕ್ಕೆ ಸಾಧ್ಯ ಉಂಟಾ ಯಾರಿಗಾದರೂ? ಎಲ್ಲಿ ಜನ ಸಿಗ್ತಾರೆ? ತುಂಡು ತುಂಡು ಭೂಮಿಗೆ ಮೆಷಿನ್ ತರಲಿಕ್ಕೆ ಆಗ್ತದಾ? ಹೀಗೆಲ್ಲ ಸಮಸ್ಯೆಗಳ ಆಗರ. ಹಳ್ಳಿಯಲ್ಲಿ ಜೀವನ ಮಾಡುವುದು ಅಂತ ಹೇಳಿದರೆ ಪೇಟೆಯಿಂದ ದುಡಿದು ತಂದು ನಾವು ಇಲ್ಲಿ ಜೀವನ ಮಾಡಬಹುದು. ಹಳ್ಳಿಯಲ್ಲಿಯೇ ದುಡಿದು ಹಳ್ಳಿಯಲ್ಲಿಯೇ ಜೀವನ ಮಾಡಲಿಕ್ಕೆ ಕಷ್ಟ ಉಂಟು. ಹಾಗಾಗಿ ಎಷ್ಟೆಷ್ಟು ದೊಡ್ಡ ದೊಡ್ಡ ಅರಮನೆಗಳಂತಹ ಹಳೆಯ ಮನೆಗಳೆಲ್ಲ ಉಂಟು, ಅದೆಲ್ಲ ಬಣಗುಟ್ಟಿಕೊಂಡು ಉಂಟು. ಎಲ್ಲ ದೊಡ್ಡ ದೊಡ್ಡ ಮರಗಳನ್ನು ಹಾಕಿದಂತಹ ಎಂತೆಂತಹ ಕಂಬಗಳನ್ನೆಲ್ಲ ನಾವು ನೋಡ್ತೇವೆ. ಅದರಲ್ಲಿ ಜನ ಇಲ್ಲ, ವಾಸ ಮಾಡಲಿಕ್ಕೆ ಆಗುವುದಿಲ್ಲ. ಅಲ್ಲಿದ್ದರೆ ಹೊಟ್ಟೆ ತುಂಬು ಬೇಡವಾ? ನಾವು ಕೂಡ ಪ್ರತಿಯೊಬ್ಬ ಮಕ್ಕಳಿಗೆ ಸಹ ಆಸೆ ಇರ್ತದೆ, ನಾನು ಒಂದು ಸ್ವಂತ ಮನೆ ಮಾಡಬೇಕು, ನಾನು ಒಂದು ಸ್ವಂತ ಕಾರು ತೆಗಿಬೇಕು ಅಂತ ಹೇಳಿ. ಇದೇ ಮನೆಯಲ್ಲಿ ಅವರು ಇರಲಿಕ್ಕೆ ಇಷ್ಟಪಡ್ತಾರ? ಹಾಗಂತ ಹೇಳಿ ಅದಕ್ಕೆ ನಾವು ಅಂಟಿಕೊಂಡಿರ್ಲಿಕ್ಕೆ ಆಗುದಿಲ್ಲ ಅಂತ. ಕಾಲಕ್ಕೆ ಸರಿಯಾಗಿ ನಾವು ಮುಂದೆ ಹೋಗದಿದ್ರೆ ನಿಂತ ನೀರಾಗಿ ಬಿಡ್ತೇವೆ ಅಲ್ಲ. ಸೊ ನನ್ನ ಹಟ್ಟಿ ಅದಕ್ಕೆ ಎಕ್ಸಾಂಪಲ್. ನಾನು ನೋಡಿ ಇಷ್ಟು ಹಸುಗಳನ್ನು ಸಾಕಬೇಕು ಅಂತ ಹೇಳಿ ಹೋಗಿದ್ದೆ. ಅದು ಪ್ರಾಕ್ಟಿಕಲ್ ಅಲ್ಲ ಅಂತ ನನಗೆ ಗೊತ್ತಾಯಿತು. ಪ್ರಾಕ್ಟಿಕಲ್ ಇಟ್ ಈಸ್ ನಾಟ್ ಪಾಸಿಬಲ್ ನೌ ಡೇಸ್ ಅಲ್ವಾ. ಈಗ 3 ಹಸುಗೆ ನಾನು ಇಳಿಸಿಕೊಂಡಿದ್ದೇನೆ. ಸೊ ನೋಡಬೇಕು, ಈ 3 ಹಸುಗಳು ಸಣ್ಣ ಗಾತ್ರದ್ದು ಅಂತ ಹೇಳಿ ಸುಲಭದ ಒಂದು ಸಾಕಾಣಿಕೆ ಅಂತ ಹೇಳಿ ನನ್ನ ಆಯ್ಕೆ ಆಗಿತ್ತು. ಇನ್ನು ನೋಡಬೇಕು ಇವರನ್ನು ಎಷ್ಟು ಸಮಯ ನನಗೆ ಕೊಂಡೋಗ್ಲಿಕ್ಕೆ ಆಗ್ತದೆ ಅಂತ ಹೇಳಿ. ಹಟ್ಟಿ ನೋಡುವಾಗ ವರ್ಧನಿದು ಮುಖವೇ ಕಾಣ್ತದೆ. ಸಿಕ್ಕಾಬಟ್ಟೆ ಬೇಸರ ಆಗ್ತದೆ ನನಗೆ. ಬಹಳಷ್ಟು ಕಡೆ ಎಲ್ಲ ಅಂದರೆ ಹೋರಿಗಳನ್ನು ಸಾಕುವುದಿಲ್ಲ, ಅಟ್ಲೀಸ್ಟ್ ಇವರು ಸಾಕ್ತೇವೆ ಅಂತ ಕೊಟ್ಟು ಬಿಟ್ಟೆವು ಸುಲಭದಲ್ಲಿ. ಅಂದರೆ ನಮಗೆ ನಾವು ಹಣಕ್ಕೆ ಕೊಟ್ಟದ್ದು, ಧರ್ಮಕ್ಕೆ ಅಲ್ಲ ಅವರು ತಗೊಂಡದ್ದು. ಮಾರಾಟ ಮಾಡಿದ್ದೇನೆ ಅಂತ ಹೇಳಲಿಕ್ಕೆ ಬಾಯಿ ಬರಲಿಲ್ಲ ಅಂತ. ಅದು ಕಷ್ಟ ಆಗ್ತದೆ ಆ ಥರ ಹೇಳಲಿಕ್ಕೆ. ಅದೊಂದು ಕಾಮೋಡಿಟಿ ಅಂತ ಫೀಲ್ ಮಾಡಲಿಕ್ಕೆ ಆಗೋದಿಲ್ಲ. ಆ್ಯಕ್ಚುಲಿ ಹಿಂದೆ ಎಲ್ಲ ಗೋದಾನ, ತುಪ್ಪದಾನ, ಕ್ಷೀರದಾನ, ಮೊಸರು ದಾನ ಈ ಥರದ ದಾನಗಳಿದ್ದದ್ದು. ಅದೊಂದು ಮಾರಾಟದ ವಸ್ತು ಆಗಿರಲಿಲ್ಲ. ಕಾಲಕ್ರಮೇಣ ಅದೆಲ್ಲ ಮಾರಾಟದ ವಸ್ತು ಆಯಿತು. ಜೊತೆಗೆ ಹಸು ಕೂಡ ಮಾರಾಟದ ವಸ್ತು ಆಯಿತು. ಇಲ್ಲದ್ರೆ ಹಸು ಎಲ್ಲ ಉಂಟಲ್ಲ ಮಾರಾಟದ ವಸ್ತು ಅಲ್ಲ, ಅದು ದಾನದ, ಅಂದರೆ ಅಷ್ಟು ಶ್ರೇಷ್ಠವಾದದ್ದು. ಅದನ್ನು ನಾವು ಎಕ್ಸ್ಚೇಂಜ್ಗೆ ಎಲ್ಲ ಬಳಸಿಕೊಳ್ತಾ ಎಲ್ಲ ಇದ್ರ ಆಗೆಲ್ಲ. ಆದರೆ ಈಗೆಲ್ಲ ಹಾಗೆಲ್ಲ ಆಗೋದಿಲ್ಲ ಅಲ್ಲ. ಬಲೆಯ ವಾರ್ಜಾನ ವರ್ಷ ಅಂತಲದ್ದಿ ಜಾಲ ಇದ್ದಿ. ಇವತ್ತು ನಾನು ನಿಮಗೆ ಉಂಟಲ್ಲ, ಮೊನ್ನೆ ನಾನೊಂದು ನನ್ನ ಆನಿಯನ್ ಹೇರ್ ಆಯಿಲ್ ಮಾಡಿದೆ, ಅದು ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ತೇನೆ ಆಯಿತಾ. ಇದರಿಂದ ನನಗೆ ತುಂಬ ಬೆನಿಫಿಟ್ ಆಗಿದೆ, ನನ್ನ ಮಗನಿಗೆ ಸಹ ತುಂಬ ಬೆನಿಫಿಟ್ ಆಗಿದೆ ಅಂತೆ. ಹಾಗೆ ಅದು ತುಂಬ ಈಸಿ ಸಹ ಮಾಡೋದು. ಮತ್ತು ಸ್ವಲ್ಪ ದಿವಸಕ್ಕೆ ನಾವು ಮಾಡಿಟ್ಕೊಂಡು ಅವಾಗವಾಗ ಅದು ಹೊಸ್ತು ಮಾಡ್ಬೋದು. ಅದಕ್ಕೆ ಮಾಡುವಾಗಲೇ ಲಾರ್ಜರ್ ಕ್ವಾಂಟಿಟಿಯಲ್ಲಿ ಮಾಡಬೇಕಂತ ಇಲ್ಲ, ಒಂದು ಸ್ವಲ್ಪ ಮಾಡಿ ನೀವು ಟ್ರೈ ಮಾಡಿ ನೋಡ್ಬೋದು. ಸೊ ಇವತ್ತು ಆನಿಯನ್ ಹೇರ್ ಆಯಿಲ್ ಮಾಡೋದು ಹೇಗೆ ಅಂತ ಹೇಳಿ ನೋಡುವ. ಇಲ್ಲಿ ನಾನು 1 ಕುಡ್ತೆಯಷ್ಟು ತೆಂಗಿನೆಣ್ಣೆ, 1 ದೊಡ್ಡದಾದಂತಹ ನೀರುಳ್ಳಿಯನ್ನು ತಗೊಂಡಿದ್ದೇನೆ. ಇದನ್ನು ಪೀಸ್ ಮಾಡಿ 1-2 ಚಮಚ ತೆಂಗಿನ ಎಣ್ಣೆಯಲ್ಲಿ ಕಡಿತಾ ಇದ್ದೇನೆ. ಸಣ್ಣ ಜಾರಲ್ಲಿ ನೈಸಾಗಿ ಕಡ್ದು ತೆಗೆದಿದ್ದೇನೆ ಈಗ. ಸೊ ಈ 1 ಕುಡ್ತೆ ತೆಂಗಿನ ಎಣ್ಣೆಯಲ್ಲಿ ಈ ಪೇಸ್ಟನ್ನೆಲ್ಲ ನಾನು ಹಾಕ್ತಾ ಇದ್ದೇನೆ. ಇದನ್ನು ನಾವು ಇನ್ನು ಚಂದ ಮಾಡಿ ಕೈ ಆಡಿಸ್ತಾ ಕೆಂಪಾಗುವವರೆಗೆ, ಅಂದರೆ ಗೋಲ್ಡನ್ ಕಲರ್ ಆಗುವವರೆಗೆ ಅದನ್ನು ಎಣ್ಣೆಯನ್ನು ಕಾಯಿಸಿ ಗ್ಯಾಸ್ ಆಫ್ ಮಾಡಿ ಇಡಬೇಕು. ಇಲ್ಲದಿದ್ದರೆ ಅದು ಕರೆಂಚ್ತದೆ. ಅದು ತಣಿಯುವಾಗ ಉಂಟಲ್ಲ ಅದರಷ್ಟಕ್ಕೆ ಅದು ಈ ಥರ ಕಲರ್ ಬಂದು ಒಂಥರ ಕ್ರಿಸ್ಪಿಯಾಗಿ ಬರ್ತದೆ, ಕ್ರಂಚಿಯಾಗಿ ಬರ್ತದೆ. ಅದು ಗೊತ್ತುಂಟಲ್ಲ ನಿಮಗೆ, ತುಪ್ಪ ಎಲ್ಲ ಲಾಸ್ಟಿಗೆ ಹೇಗೆ ಮರುಳಾಗಿರ್ತದೆ ಆ ಥರದ ಕನ್ಸಿಸ್ಟೆನ್ಸಿಗೆ ಬರ್ತದೆ ತಣಿಯುವಾಗ. ಗೋಲ್ಡನ್ ಕಲರ್ ಆಗುವಾಗಲೇ ಆಫ್ ಮಾಡಬೇಕು. ನಂತರ ಎಣ್ಣೆ ಕಂಪ್ಲೀಟಾಗಿ ತಣಿದ ಬಳಿಕ ಒಂದು ಗಾಜಿನ ಬಾಟಲ್ ತೆಕ್ಕೊಂಡು ಅದರಲ್ಲಿ ಬಟ್ಟೆಯಿಂದ ಸರಿಯಾಗಿ ಹಿಂಡುವಾಗ ಅದರಲ್ಲಿ ಇದ್ದಂತಹ ಆನಿಯನ್ ಅಂಶ ಎಲ್ಲ ಕೂಡ ಬಿಟ್ಟುಕೊಂಡು ಬರ್ತದೆ. ಈಗ ನೋಡಿ ಇದೆಷ್ಟು ಚಂದದ ಒಂದು ಗೋಲ್ಡನ್ ಕಲರಿಗೆ ಬಂದಿದೆ ಅಂತ ಹೇಳಿ. ಸೊ ಇಲ್ಲಿ ನೋಡಿ, ಇದು ಎಣ್ಣೆ ಎಲ್ಲ ಹಿಂಡಿ ಆದಮೇಲೆ ಸಿಕ್ಕಿದ ಇದು ಕರಾಟ ನೋಡಿ, ಎಷ್ಟು ಉದುರಾಗಿ ಉಂಟು. ನೋಡಿ ಇಷ್ಟು ಎಣ್ಣೆ ಸಿಕ್ಕಿದೆ ನಮಗೆ. ಒಂದು 15 ಡೇಸ್ವರೆಗೆ ಸಾಕು. ಒಬ್ಬರೇ ಯೂಸ್ ಮಾಡೋದಾದರೆ 1 ತಿಂಗಳವರೆಗೆ ಸಹ ಇದು ಬರ್ಬೋದು. ನೋಡಿ ಎಷ್ಟು ಕ್ಲೀನಾಗಿ ಉಂಟು ನೋಡಿ ಎಣ್ಣೆ. ಈಗ ಆನಿಯನ್ ಹೇರ್ ಆಯಿಲ್ ಯೂಸ್ ಮಾಡಲಿಕ್ಕೆ ರೆಡಿ. ಇದಕ್ಕೆ ನಾನು ಯೂಸ್ ಮಾಡಿದ್ದು 1 ಇಡೀ ದೊಡ್ಡದಾದ ಆನಿಯನ್.
ಮತ್ತು 1 ಗುಡ್ತೆಯಷ್ಟು ತೆಂಗಿನೆಣ್ಣೆ. ನೋಡಿ, ಹಿಂದಿನ ಕಾಲದ ಪರಿಪಾಠದ ಹಾಗೆ ಗೋಧೂಳಿ ಲಗ್ನದಲ್ಲಿ ಇವರು ಮನೆಗೆ ಮರಳಿ ಬರ್ತಾ ಇದ್ದಾರೆ. ಎಷ್ಟು ಜೋರು ಮಳೆಗೆ ಎಲ್ಲಿ ಇದ್ರು ಅಂತ ಆ ಪರಮಾತ್ಮನಿಗೆ ಗೊತ್ತು. ಬರುವ ಚಂದ ಒಂದು ನೋಡಿ ಇವರು. ಇವತ್ತು ಡಿನ್ನರ್ಗೆ ನನ್ನ ಮಗ ಒಂದು ಸ್ಪೆಷಲ್ ಐಟಮ್ ಮಾಡ್ತಾ ಇದ್ದಾನೆ. ಬ್ರೆಡ್ನಲ್ಲಿ ಆಲ್ರೆಡಿ ನೋಡಿ ಒಂದಿಷ್ಟು ಎಷ್ಟು ಮಾಡಿದ್ದಿದ್ರಲ್ಲಿ ಅದು 3 ರೆಡಿ ಆಗಿದೆ ಅಂತೆ. ನೋಡಿ, ಚಾಕ್ಲೇಟ್ ನಿಮ್ಮ ಮಕ್ಕಳಿಗೆಲ್ಲ ಮನೆಯಲ್ಲಿ ಮಾಡಿಕೊಡ್ಬೋದು. ಚಾಕ್ಲೇಟ್ ಪೀಸನ್ನು ಹೀಗೆ ಮಿಡ್ಲಲ್ಲಿ ಇಡಬೇಕು. ನೋಡಿ, ಹೀಗೆ ಇಡುದು. ನಂತರ ಒಂದು ಗ್ಲಾಸ್ನಿಂದ ಸರ್ಕಲ್ ಆಕಾರದಲ್ಲಿ ಕಟ್ ಮಾಡಿಕೊಳ್ಬೇಕು. ಅದಷ್ಟು ವೇಸ್ಟ್ ಆಯ್ತಲ್ಲ. ನನ್ನ ಮಗನ ಚಾಕ್ಲೇಟ್ ಸ್ಯಾಂಡ್ವಿಚ್ ಇದು ನೋಡಿ, ಸೂಪರ್ ಉಂಟು. ಚಾಕ್ಲೇಟ್ ಸ್ಯಾಂಡ್ವಿಚ್ ಲಾವಾ ಅಲ್ಲ, ಚೊಕೋ ಲಾವಾ. ಒಳ್ಳೆ ಆಗ್ತದೆ ಮಾತ್ರ. ವಿಡಿಯೋ ನೋಡಿ ಅಲ್ಲ ಹೇಳುದು ನೀನು. ತಿಂದು ಸಾಯ್ತು ಈಗ ಒಂದು ಸ್ಯಾಂಪಲ್. ಈಗ ನನ್ನ ಮಗ ಮಾಡಿದ ಚಾಕ್ಲೇಟ್ ಸ್ಯಾಂಡ್ವಿಚ್ ಫಸ್ಟ್ ಬೈಟ್ ಬಿಸಿ ಬಿಸಿ ಉಂಟು. ಚೊಕೋ ಲಾವಾ ತಿಂತಾ ಇದ್ದೇನೆ. ಚಾಕ್ಲೇಟ್ ಸ್ವಲ್ಪ ಜಾಸ್ತಿ ಬೇಕಿತ್ತು, ಫುಲ್ ಸ್ಪ್ರೆಡ್ ಆಗ್ಬೇಕದು. 2 ಚಾಕ್ಲೇಟ್ ಪೀಸ್ ಆದ್ರೂ ಹಾಕ್ಬೇಕು. ಸೈಡಿಗೆಲ್ಲ ಸಿಗುದಿಲ್ಲ, ಮಿಡ್ಲಲ್ಲಿ ಮಾತ್ರ. ಅದು ಅದೇ ಮೆಲ್ಟ ಇಲ್ಲ, ಸ್ವಲ್ಪ 4 ಪೀಸ್ ಹಾಕಿ, ನಾನು 2 ಹಾಕಿ ಸಿಗುವಾಗೆ. ವೆರಿ ನೈಸ್, ಒಳ್ಳೆ ಆಗ್ತದೆ. ಇದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಬೇಕು ಮೇಲಿಂದ, ಸೂಪರ್ ಆಗ್ಬೋದು.